ಈಗ ಫುಲ್ ಬಿಸಿಯಾಗಿ ಈಗ ಇಡ್ಲಿ ಹಾಕ್ತಾ ಇದ್ದಾರೆ. ಸೊ ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಬಿಸಿ ನೀರು ಕುಡಿದು ಆಮೇಲೆ ಮನೆಯಲ್ಲೇ ಇರುವಂತಹ 2 ಒಗ್ಗರಣೆ ಸೊಪ್ಪು ಎಲೆಯನ್ನು ನಾನು ತಿನ್ನುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ. ಸೊ ಇದು ತಿನ್ನೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ಕೊಲೆಸ್ಟ್ರಾಲನ್ನು ಮೇಂಟೈನ್ ಮಾಡೋಕ್ಕೆ ತುಂಬಾ ನಮಗೆ ಹೆಲ್ಪ್ ಆಗ್ತದೆ. ಹಾಗೆಯೇ ನಿಮಗೂ ಕೂಡ ಸಿಕ್ಕಿದ್ರೆ ಇವನ್ ಮಾರ್ಕೆಟಲ್ಲಿ ಕೂಡ ಈಸಿಯಾಗಿ ಸಿಗ್ತದೆ. ಕೆಲವ್ರ ಮನೆಯಲ್ಲೂ ಕೂಡ ಇದನ್ನು ಬೆಳೆಸ್ತಾರೆ. ಸೊ ಹಾಗೆ ತಿನ್ನುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಸೊ ಮಾರ್ನಿಂಗ್ ರುಟೀನ್ ದೇವರಿಗೆ ಪ್ರಾರ್ಥನೆ ಮಾಡಿ ಆದಮೇಲೆ ಇವತ್ತು ನಾವು ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಯಾಕಂತ ಹೇಳಿದ್ರೆ ದೀಪಾವಳಿ ಇರೋದ್ರಿಂದ ತುಂಬಾ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಕ್ಕಿತ್ತು. ಹಾಗೆ ಸಿಂಪಲ್ ಆಗಿ ಇವತ್ತು ಅವಲಕ್ಕಿ ಮತ್ತು ಕಡಲೆ ನಾವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡ್ವಿ. ಸೊ ಮಧ್ಯಾಹ್ನಕ್ಕೂ ಕೂಡ ನಾವು ಮಾರ್ನಿಂಗಿಂದಲೇ ಪ್ರಿಪ್ರೇಷನ್ ಶುರು ಮಾಡಿದ್ವಿ. ಬಾಯ್ಲ್ಡ್ ರೈಸ್ ಮತ್ತು ಡಿಸ್ಕೋ ಮೀನಿನ ಫಿಶ್ ಕರಿಯನ್ನು ಮಾಡಿದ್ವಿ. ಹಾಗೆ ಇವತ್ತು ದೀಪಾವಳಿ ಪ್ರಯುಕ್ತ ದೀನ್ ಅಂಕಲ್ ಮತ್ತು ಸುಜಾಂಟಿ ಮನೆಗೆ ಬಂದಿದ್ದರು. ಪ್ರತಿ ವರ್ಷವೂ ಕೂಡ ದೀಪಾವಳಿ ಟೈಮಲ್ಲಿ ಅವರ ಬ್ರದರ್ಸ್ ಮತ್ತು ಸಿಸ್ಟರ್ ಮನೆಗೆ ವಿಸಿಟ್ ಮಾಡಿ ಫ್ರೂಟ್ಸ್ ಮತ್ತು ಸ್ವೀಟ್ಸನ್ನು ಕೊಡುವಂಥದ್ದು ಅವರ ಕ್ರಮವನ್ನು ಇಟ್ಕೊಂಡಿದ್ದಾರೆ. ಸೊ ಅದು ನಿಜವಾಗ್ಲೂ ಟ್ರೂಲಿ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಹಾಗೆ ಅವ್ರು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತಾದಮೇಲೆ ನಾವು ನಿತೀಶ್ ಅವರ ಅಜ್ಜಿ ಮನೆಗೆ ಹೋಗಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡ್ವಿ. ಸೊ ಅಲ್ಲಿ ಹೋಗಿ ಕೆಲವೊಂದು ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕಿತ್ತು. ಬಿಕಾಸ್ ಇವತ್ತು ಸಂಜೆ ತುಳಸಿ ಪೂಜೆ ಇರೋದ್ರಿಂದ. ಸೊ ಹಾಗೆ ನಾವು ಮಾರ್ನಿಂಗ್ ಒಂದು 10:30 ಹಾಗೆ ನಾವು ಇಲ್ಲಿಂದ ಬಿಟ್ವಿ. ಇಲ್ಲಿ ಕಾಣ್ತಾ ಇರುವಂಥದ್ದು ನಿತೇಶ್ ಅವರ ಅಜ್ಜಿ ಮನೆ. ಒಂದು ಸುಂದರವಾದಂಥ ಬ್ಯೂಟಿಫುಲ್ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸುಮಾರು 77 ವರ್ಷಗಳ ಒಂದು ಹಿಸ್ಟ್ರಿ ಇರುವಂಥ ಈ ಒಂದು ಫ್ಯಾಮಿಲಿಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಹಾಗೆ ತುಂಬ ಸವಿ ನೆನಪುಗಳು ಕೂಡ ಇದೆ. ಸೊ ಮುಂಚೆಲ್ಲ ತುಂಬ ಜನ ಇದ್ದಿರ್ತಿದ್ರು. ಬಟ್ ಇವಾಗ ಬೇರೆ ಬೇರೆ ಕಮಿಟ್ಮೆಂಟ್ಸಿಂದ ತುಂಬ ದೂರ ಹೋಗಿ ಸೆಟಲ್ ಆಗಿದ್ದಾರೆ. ಆದರೂ ಕೂಡ ಇಲ್ಲಿ ದೈವಸ್ಥಾನ ಮತ್ತು ತುಳಸಿ ಕಟ್ಟೆ ಇರೋದ್ರಿಂದ ಪ್ರತಿ ವರ್ಷವೂ ಕೂಡ ಮತ್ತು ಹಾಗೆ ಪ್ರತಿ ತಿಂಗಳು ಕೂಡ ಸಂಕ್ರಮಣ ಟೈಮಲ್ಲೂ ಕೂಡ ದೈವಕ್ಕೆ ಉತ್ತಮವಾಗಿ ಇಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ ಸಂಪ್ರದಾಯಬದ್ಧವಾಗಿ. ಹಾಗೆಯೇ ಆ ಒಂದು ನಂಬಿಕೆಯನ್ನು ಈಗಲೂ ಕೂಡ ಚೆನ್ನಾಗಿ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಅದೊಂದು ಸಂತೋಷದ ವಿಚಾರ. ಹಾಗೆ ಇವತ್ತು ಈ ಮನೆಯಲ್ಲಿ ದೀಪಾವಳಿ ಇತ್ತು. ದೀಪಾವಳಿ ದಿನವೇ ತುಳಸಿ ಪೂಜೆ ಮಾಡ್ತಾರೆ. ಹಾಗೆ ಅದಕ್ಕೆ ಕೆಲವೊಂದು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮಾಮಿ ಜೊತೆ ಈ ಮನೆಗೆ ಬಂದಿದ್ವಿ. ಬಾವಿನ ನೀರು ತರಲಿಕ್ಕೆ ಇವಾಗ ಬಾವಿನ ನೀರು ತಗೊಂಡು ಬಂದಿದ್ದೀನಿ. ಸೊ ಹಾಗೆ ಈಗ ತುಳಸಿ ಕಟ್ಟೆ ಹಾಕಿ ತುಳಸಿ ಕಟ್ಟೆ ಕ್ಲೀನ್ ಆಗ್ಲಿಕ್ಕೆ ಉಂಟು. ಬಿಕಾಸ್ ಸಂಜೆ ಅದಕ್ಕೆ ಪೂಜೆ ಉಂಟು.
ಬೆಳಗ್ಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಮಧ್ಯಾಹ್ನ ಮನೆಗೆ ಊಟಕ್ಕೆ ಬಂದ್ವಿ. ಊಟ ಮಾಡಿ ಆದಮೇಲೆ ಚೆನ್ನಾಗಿ ರೆಸ್ಟ್ ತಗೊಂಡು ಇವಾಗ ಸಂಜೆ ಫುಲ್ ಜೋಶಲ್ಲಿ ದೀಪಾವಳಿ ಹಬ್ಬಕ್ಕೆ ರೆಡಿ ಆದ್ವಿ. ಹಾಗೆಯೇ ರೆಡಿಯಾಗಿ ನಾವು ಫಸ್ಟ್ ಹೋಗಿದ್ದು ದೀನಂಕಲ್ ಮನೆಗೆ. ಅಲ್ಲಿ ಸುಜಾಂಟಿ ಆವಾಗಲೇ ಅಡುಗೆ ಪ್ರಿಪರೇಷನ್ಸನ್ನು ಶುರು ಮಾಡಿದರು. ಸೊ ಇಲ್ಲಿ ಫ್ರೆಶ್ ಆದಂಥ ಬಸಳೆ ಸೊಪ್ಪನ್ನು ಕಟ್ ಮಾಡ್ತಾಯಿದ್ರು. ಬಿಕಾಸ್ ನೈಟು ತುಂಬ ಟೇಸ್ಟಿಯಾದಂಥ ಬಸಳೆ ಗಸಿಯನ್ನು ಮಾಡ್ತೇನೆ ಅಂತ ಹೇಳ್ತಾಯಿದ್ರು. ಸೊ ಹಾಗೆಯೇ ಅದ್ರ ಜೊತೆಗೆ ತುಂಬ ಟೇಸ್ಟಿಯಾದಂತಹ ಇಡ್ಲಿ ಮತ್ತು ಫಿಶ್ ಕರಿ, ಚಿಕನ್ ಹಾಗೆ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಇವತ್ತಿನ ಭಟ್ರು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಈ ಸಲ ದೀಪಾವಳಿಯಲ್ಲಿ ದೀನಂಕಲ್ ಒಬ್ಬರೇ ಇದ್ರದಿಂದ ಎಲ್ಲ ಪ್ರಿಪರೇಷನ್ಸ್ ಅನ್ನು ಅವರೇ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಬಲೀಂದ್ರದೇವರ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ಆಲ್ಮೋಸ್ಟ್ ಪೂಜೆಗೆ ಹೋಗ್ತಾ ಇದ್ದಾರೆ. ಬಲಿ ಕೊಟ್ಟರು, ಬಲಿ ತಗೊಂಡ್ರು. ಬಲೀಂದ್ರ ದೇವರು ತಮ್ಮ ರಾಜ್ಯಕ್ಕೆ ತಾವೇ ಬಂದರು, ಬಲಿಯೇ ಬಾ ಅಂಥೇಳಿ ಒಂದು ಬ್ಯೂಟಿಫುಲ್ ಆಗಿ ಬಲೀಂದ್ರ ದೇವರನ್ನು ಕರೆದು ಭೂಮಿಗೆ ಪೂಜೆಯನ್ನು ಮಾಡುವಂತಹ ಒಂದು ಕ್ರಮವನ್ನು ನಾವಿಲ್ಲಿ ನೋಡ್ಬೋದು. ದೀಪಾವಳಿಯ ಬಲೀಂದ್ರ ಪೂಜೆ ಆದಮೇಲೆ ನೆಕ್ಸ್ಟ್ ತುಳಸಿ ಪೂಜೆ. ಹಾಗೆ ಇಲ್ಲಿ ತುಳಸಿ ಪೂಜೆಯನ್ನು ಹೇಗೆ ಮಾಡ್ತಾರೆ ಅಂತೇಳಿ ಸೊ ಹಾಗೆ ನಾವು ನೋಡ್ಕೊಂಡು ಬರೋಣ.
ಮಾಡಿದಂಥದ್ದು ಊಟ ಅಂತೂ ಕೇಳೋದು ಬೇಡ. ಸೊ ಇವತ್ತು ಸೃಜಾಂಟಿ ಮಾಡಿದಂಥ ಎಲ್ಲ ರೆಸಿಪೀಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲ ಸಾಮಾನೆಲ್ಲ ನಾವು ಪ್ಯಾಕ್ ಮಾಡಿಬಿಟ್ಟು ಆಲ್ಮೋಸ್ಟ್ ಮನೆಗೆ ನಾವು ಹೊರಟು ಬಂದ್ವಿ. ಹಾಗೆಯೇ ಇವತ್ತಿನ ಒಂದು ದೀಪಾವಳಿ ಸೆಲೆಬ್ರೇಷನ್ ನಿಮ್ಗೆ ಹೇಗೆ ಅನಿಸ್ತು? ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಂತ ಅಂದ್ಕೊಳ್ತೀನಿ. ಸೊ ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.